ಸಂಭ್ರಮದ ಗಳಿಗೆಯಲ್ಲಿ ಈ ದಿನ ವಿಶೇಷವಾಗಿ ಪ್ರತಿ ವರ್ಷದ ಹಾಗೆ ಸೌಹಾರ್ದ ಕ್ರಿಸ್ಮಸ್ ಈ ಒಂದು ಸ್ನೇಹಕೂಟ ಆಯೋಜನೆಗೊಂಡಿದೆ. ನಮಗೆಲ್ಲ ತಿಳಿದಿರುವ ಹಾಗೆ ಈ ಭಾಗದಲ್ಲಿ ಧರ್ಮ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತಹ ಶತಮಾನೋತ್ಸವದ ಭವ್ಯ ದಿವ್ಯವಾಗಿರುವಂತಹ ಉತ್ಸವದ ಸವಿಯನ್ನು ಸವಿದಿರುವಂತಹ ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರ, ಜೊತೆಯಲ್ಲಿ ಸೌಹಾರ್ದದ ನೆಲೆಯಲ್ಲಿ ಹಬ್ಬಗಳನ್ನು ಆಚರಿಸಬೇಕು ಎನ್ನುವುದಕ್ಕೆ ನೂತನವಾದ ಭಾಷ್ಯವನ್ನು ಬರೆದಿರುವಂತಹ ಪೊಸಕುರಲ್ ಬಳಗ ಮತ್ತು ಪೊಸಕುರಲ್ ಟಿ ವಿ ಮಾಧ್ಯಮ, ಈ ಒಂದಷ್ಟು ಸ್ನೇಹಿತರು, ಜೊತೆಯಲ್ಲಿ ಬಿಷಪ್ ಸಾರ್ಜೆಂಟ್ ಹೌಸ್, ಅದು ಇಗರ್ಜಿ ಧರ್ಮ ಕೇಂದ್ರವಾಗಿರುವಂತಹ ಬಬ್ಬುಕಟ್ಟೆಯ ಈ ಪುಣ್ಯ ಕ್ಷೇತ್ರ, ಇವೆಲ್ಲವೂ ಸೇರಿಕೊಂಡು ವಿಶೇಷವಾಗಿ ಆಯೋಜನೆಗೊಳಿಸಿರುವಂತಹ ಕಾರ್ಯಕ್ರಮ. ಹಾಗಾಗಿ ಒಟ್ಟು ಭಗವಂತನ ದಿವ್ಯಾನುಗ್ರಹವನ್ನು ಬೇಡುವಂತಹ ಗಳಿಗೆ. ಬಂಧುಗಳೇ, ಪಡುವಣ ಕಡಲಲ್ಲಿ ನೇಸರು ಅಸ್ತಮಿಸಿ ಬಯ್ಯ ಮಲ್ಲಿಗೆಗಳು ಸಂಜೆ ಮಲ್ಲಿಗೆಗಳು ಅರಳುತ್ತಿರುವಂತಹ ಮಂಗಳ ಗಳಿಗೆ ಇದು. ಇಂತಹ ಗಳಿಗೆಯಲ್ಲಿ ಒಂದು ಹೊಸ ಲೋಕವನ್ನು ಧರ್ಮ ಉದ್ದೀಪನದ ಉದ್ದೇಶಗಳಿಂದ ಇಲ್ಲಿ ಸಾಕಾರಗೊಳಿಸುವಂತಹ ಯೋಜನೆ. ಹಾಗಿರುವಾಗ ಭಗವಂತನ ದಿವ್ಯ ಅನುಗ್ರಹವನ್ನು ಈ ಸಂಜೆಯ ಕಾರ್ಯಕ್ರಮದ ಶುಭಾರಂಭದಲ್ಲಿ ನಾವು ಭಿನ್ನವಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಇವತ್ತು ಅಂತಹ ಒಂದು ಸುಗಳಿಗೆ ಪ್ರಾಪ್ತ ಆಗಿದೆ. ಅದಕ್ಕೋಸ್ಕರ ಆ ಜಗದ್ವಂದ್ಯನಾಗಿರುವಂತಹ ದೇವರ ಚರಣಾರವಿಂದಗಳಿಗೆ ದಿವ್ಯವಾದಂತಹ ನಮನಗಳನ್ನು ಸಲ್ಲಿಸಬೇಕು. ಗೀತೆ ಮೂಲಕ ನಮನ ಸಲ್ಲಿಸುವುದೊಂದು ಸಾಮಾನ್ಯ, ಆದರೆ ಇವತ್ತಿನ ಈ ಸಂಭ್ರಮ ನೃತ್ಯದ ಮೂಲಕ ವಿಶೇಷವಾದಂತಹ ನಾಟ್ಯ ನಮನವನ್ನು ಸಲ್ಲಿಸುವಂತಹ ಒಂದು ಯೋಜನೆಯ ಮೂಲಕ ಪ್ರಾರಂಭಗೊಳ್ಳುತ್ತದೆ. ಇದೀಗ ಪ್ರಾರ್ಥನಾ ನೃತ್ಯ ಭಗವಂತನ ಪಾದಕ್ಕೆ ಸಮರ್ಪಿಸಲಿದ್ದಾರೆ ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಸೇರಿದ ನಾವೆಲ್ಲರೂ ಜೋರಾದ ಒಂದು ಚಪ್ಪಾಳೆ ಮೂಲಕ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಪ್ರಾರ್ಥನಾ ನೃತ್ಯಕ್ಕಾಗಿ. ನಾನು ಎಂದಿಗೂ ನೀನಾಗೆ ಚಿಕ್ಕ ಕಾಣಿಕೆಯನ್ನು ತಂದೆ ನಿನ್ನ ಬಳಿಗೆ. ನನ್ನ ಸ್ವೀಕರಿಸು, ನನ್ನ ಮಾತಾಡಿಸು, ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನನ್ನ ಸ್ವೀಕರಿಸು, ನನ್ನ ಮಾತಾಡಿಸು, ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನನ್ನಯ ಪ್ರತಿಯೊಂದು ಹಾಡಿಗೆ ತಾಳವು ಎಂದಿಗೂ ನೀನೇ ಆಗಿರು. ನನ್ನ ಮಾರ್ಪಡಿಸು, ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನನ್ನ ಸ್ವೀಕರಿಸು, ನನ್ನ ಮಾರ್ಪಡಿಸು, ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನಾನು ಕುಣಿಯುವೆ ನಾನು ಎಂದಿಗೂ ನೀನಾಗೆ ಚಿಕ್ಕ ಕಾಣಿಕೆಯನ್ನು ತಂದೆ ನಿನ್ನ ಬಳಿಗೆ. ನನ್ನ ಕಾಣಿಕೆಯನ್ನು ಮೆಚ್ಚಿದವನೇ, ನನ್ನಯ ಕಾಣಿಕೆಯನ್ನು ಸ್ವೀಕರಿಸು. ಸೌಲನ ಪಾಪವನ್ನು ತೊಳೆದವನೇ, ನನ್ನಯ ಪಾಪವನ್ನು ತೊಳೆದು ಬಿಡು. ನನ್ನ ಸ್ವೀಕರಿಸು, ನನ್ನ ಮಾರ್ಪಡಿಸು, ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನನ್ನ ಸ್ವೀಕರಿಸು,
ನಾನು ಕುಣಿಯುವೆ ನಾನು ಎಂದಿಗೂ ನಿನಗೆ ಚಿಕ್ಕ ಕಾಣಿಕೆಯನ್ನು ತಂದೆ ನಿನ್ನ ಬಳಿಗೆ ಹಾಡುವೆ ನಾನು ಕುಣಿಯುವೆ ನಾನು ಎಂದಿಗೂ ನಿನಗೆ ಚಿಕ್ಕ ಕಾಣಿಕೆಯನ್ನು ತಂದೆ ನಿನ್ನ ಬಳಿಗೆ ನನ್ನ ಸ್ವೀಕರಿಸು ನನ್ನ ಮಾತಾಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ ನನ್ನ ಸ್ವೀಕರಿಸು ನನ್ನ ಮಾತಾಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ
ಸತ್ಯ ಭರವಸೆಯಲ್ಲಿ ನಲಿಯೋಣ ನಲಿಯೋಣ ಕ್ರಿಸ್ತ ಜನನ ಈ ದಿನ ತಂದೆ ದೇವರ ಹರಸಿ ಹಾಡೋಣ ದಿವ್ಯ ಯೇಸು ಕಂದನ ನಮಿಸೋಣ ಮೇರಿ ಮಾತೆಯೊಂದಿಗೆ ಹರ್ಷಿಸೋಣ ಮೇರಿ ಮಾತೆಯೊಂದಿಗೆ ಹರ್ಷಿಸೋಣ
ನಮ್ಮೆಲ್ಲರ ರಕ್ಷಣೆಗಾಗಿ ದೇವರ ಏಕಮಾತ್ರ ಪುತ್ರರಾದ ಯೇಸು ಈ ಧರೆಯಲ್ಲಿ ಮಾನವರಾಗಿ ಜನಿಸಿದರು. ಈ ಕ್ರಿಸ್ತ ಜಯಂತಿಯು ನಮ್ಮ ರಕ್ಷಣೆಯ ಅವಿಸ್ಮರಣೀಯ ಘಟನೆಯಾಗಿದೆ. ಎಲ್ಲರ ಮನೆಗಳಲ್ಲಿ ಆನಂದದ ಸಾಂತ್ವನದ ಸಿಂಚನವನ್ನು ಸ್ಫುರಿಸಲಿ ಈ ಲಾಲಿ. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ದೀನರ ಬಡವರ ದೀನರ ಬಡವರ ಗಣಿಗ ನೀಗಿದನು. Wish you happy, happy Christmas. Wish you merry, merry Christmas. Wish you happy, happy Christmas to you all. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ಪ್ರಾರ್ಥನೆ ಮಾಡುತ್ತ ದೇವನ ಭಜಿಸುತ್ತ ಮರಿಯಳು ಕುಳಿತಿರಲು, ಗೇಬ್ರಿಯಲ್ ದೂತನು ಕಾಣಿಸಿಕೊಂಡು ಶುಭವಾರ್ತೆ ತಿಳಿಸಿದನು. ಪ್ರಾರ್ಥನೆ ಮಾಡುತ್ತ ದೇವನ ಭಜಿಸುತ್ತ ಮರಿಯಳು ಕುಳಿತಿರಲು, ಗೇಬ್ರಿಯಲ್ ದೂತನು ಕಾಣಿಸಿಕೊಂಡು ಶುಭವಾರ್ತೆ ತಿಳಿಸಿದನು. ಪವಿತ್ರಾತ್ಮರ ಅನುಗ್ರಹವನು, ಪರಲೋಕದ ದಿವ್ಯ ಪ್ರಭೆಯನು. ಪವಿತ್ರಾತ್ಮರ ಅನುಗ್ರಹವನು, ಪರಲೋಕದ ದಿವ್ಯ ಪ್ರಭೆಯನು ಗರ್ಭದಿ ಪಡೆದಿರುವೆ. Wish you happy, happy Christmas. Wish you merry, merry Christmas. Wish you happy, happy Christmas to you all. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ಗಣಗಳು ದೇವನ ಮಹಿಮೆಯ ಜಯಘೋಷ ಮೊಳಗಿಸಲು, ಕಂದನ ಕಾಣುತ್ತ ಕುರುಬರು ನಲಿಯುತ್ತ ಸ್ತುತಿಗೀತೆ ಹಾಡಿರಲು. ದೂತರ ಗಣಗಳು ದೇವನ ಮಹಿಮೆಯ ಜಯಘೋಷ ಮೊಳಗಿಸಲು, ಕಂದನ ಕಾಣುತ್ತ ಕುರುಬರು ನಲಿಯುತ್ತ ಸ್ತುತಿಗೀತೆ ಹಾಡಿರಲು. ಮುಗುಳ್ನಗೆಯನು ತಾ ಚೆಲ್ಲುತ್ತ ಇಹ ಪರವನು ಒಂದು ಮಾಡುತ್ತ, ಮುಗುಳ್ನಗೆಯನು ತಾ ಚೆಲ್ಲುತ್ತ ಇಹ ಪರವನು ಒಂದು ಮಾಡುತ್ತ ಕಣ್ಣನು ಮರಗಿಹನು. Wish you happy, happy Christmas. Wish you merry, merry Christmas. Wish you happy, happy Christmas to you all. Ho, ho! Merry Christmas! Dancing to the sun, you know I'm going up the sun. All the things we go, laughing all the way. Don't talk about the take this to the sky. That's all it is. Light it to the feeling so tonight. Run, all the way. Oh, what's gonna
Merry Christmas! ಕತೆ ಹೇಳಿ ಅಜ್ಜಿ ಕತೆ ಹೇಳಿ ಯೇಸು ಕ್ರಿಸ್ತರ ಕತೆ ಹೇಳಿ ಕಥೆ ಕೇಳಿ ಮಕ್ಕಳೇ ಕಥೆ ಕೇಳಿ ಯೇಸು ಕ್ರಿಸ್ತರ ಕಥೆ ಕೇಳಿ ಕತೆ ಹೇಳಿ ಅಜ್ಜ ಕತೆ ಹೇಳಿ ಯೇಸು ಕ್ರಿಸ್ತರ ಕತೆ ಹೇಳಿ ಕತೆ ಕೇಳಿ ಮಕ್ಕಳೇ ಕತೆ ಕೇಳಿ ಯೇಸು ಕ್ರಿಸ್ತರ ಕತೆ ಕೇಳಿ. ನಜರೇತೆಂಬ ಊರಿತ್ತು, ಅಲ್ಲೊಂದು ಕುಟುಂಬ ನೆಲೆಸಿತ್ತು. ಜೋಕಿಮ್ ಅನ್ನರ ಮನೆಯದು, ಊರವರಿಗೆ ತೆರೆದಿತ್ತದು. ಜೋಕಿಮ್ ಮನೆಯ ಯಜಮಾನ, ಬಡವರಿಗೆ ಬಲು ಅಭಿಮಾನ. ನಡೆಸುತ್ತ ಶಾಂತಿಯ ಪ್ರೀತಿಯ ಜೀವನ, ಪಡೆದರು ಗೌರವ ಸನ್ಮಾನ. ಕತೆ ಹೇಳಿ ಅಜ್ಜಿ ಕತೆ ಹೇಳಿ ಯೇಸು ಕ್ರಿಸ್ತರ ಕತೆ ಹೇಳಿ ಕಥೆ ಕೇಳಿ ಮಕ್ಕಳೇ ಕಥೆ ಕೇಳಿ ಯೇಸು ಕ್ರಿಸ್ತರ ಕತೆ ಕೇಳಿ. ಸದ್ಗುಣ ಸಂಪನ್ನೆ ಸಂತಾನ, ಸರ್ವರ ಮನವನ್ನು ಸೆಳೆದವರು. ಗೃಹಿಣಿಯ ಕರ್ತವ್ಯ ನಿರ್ವಹಿಸಿ ಸದ್ಗುಣದಲ್ಲಿ ಮಗಳನ್ನು ಬೆಳೆಸಿದರು. ಪ್ರೀತಿಯ ಮಗಳು ಮರಿಯಮ್ಮ, ಗುಣಗಳ ಗಣೆಯು ಅವಳಮ್ಮ. ದೇವರ ಮನುಜರ ಸೇವೆಯ ಗೈದು, ಬೆಳೆದಳು ಪರರಲಿ ದೇವರ ಕಾಣುತ್ತಾ. ಮರಿಯಳ ದೈವ ಭಕ್ತಿಗೆ ಮೆಚ್ಚಿ ದೇವರು ದೂತನ ಕಳಿಸಿದರು. ಯೇಸು ಕ್ರಿಸ್ತರ ತಾಯಿಯಾಗಲು ಮರಿಯಗೆ ಆಹ್ವಾನ ನೀಡಿದರು. ನಮೋ ಮರಿಯ, ಪ್ರಸಾದ ಪೂರ್ಣಿ, ಕರ್ತರ ಕೃಪೆ ನಿನ್ನ ಮೇಲಿದೆ. ಹಾ, ನನ್ನನ್ನು ನಮಿಸುತ್ತಿರುವುದು ಯಾರು? ನಾನು ದೇವದೂತ ಗಾಬ್ರಿಯೇಲ. ದೇವರಿಂದ ನಿನಗೊಂದು ಸಿಹಿ ಸುದ್ದಿ ತಂದಿರುವೆನು. ಏನು ಸಿಹಿ ಸುದ್ದಿಯೇ? ಏನದು? ಕನ್ಯೆಯಾಗಿರುವ ನೀನು ಪವಿತ್ರಾತ್ಮರ ಕೃಪೆಯಿಂದ ಗರ್ಭಧರಿಸಲಿರುವೆ. ನಿನ್ನಿಂದ ಹುಟ್ಟುವ ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು. ಅವನು ಜಗತ್ ರಕ್ಷಕನೆನಿಸಿಕೊಳ್ಳುವನು. ದಯಾಳುವಾದ ದೇವರು ಅವನ ಮೂಲಕ ಜಗತ್ತಿಗೆ ಒಳಿತನ್ನು ಮಾಡುವರು. ಇಗೋ ದೇವರ ಚರಣದಾಸಿ, ನೀನು ನುಡಿದಂತೆ ನನ್ನಲ್ಲಾಗಲಿ. ಜೋಸೆಫ್ ಎಂಬ ಸಾತ್ವಿಕ ಪುರುಷ ಮರಿಯಳ ವರಿಸಲು ಬಯಸಿದ್ದ. ಲಗ್ನಕ್ಕೆ ಮೊದಲೇ ಗರ್ಭಿಣಿ ಎಂದು ಅವಳನ್ನು ತ್ಯಜಿಸಲು ಯೋಚಿಸಿದ. ಜೋಸೆಫ್ 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 ನಿನಗೆ ಶುಭವಾಗಲಿ. ನೀನು ತುಂಬಾ ಚಿಂತಿತನಾದಂತೆ ಕಾಣುತ್ತಿದೆ. ಹೌದು ಸ್ವಾಮಿ,
ನನಗೆ ತುಂಬ ಚಿಂತೆಯಾಗಿದೆ. ನಂಬಿಕೆ ದ್ರೋಹವು ವಿಧಿಬರಹವು ತಿಳಿಯದೆ ಒದ್ದಾಡುತ್ತಿದ್ದೇನೆ. ಅದು ಸರಿ, ನನ್ನನ್ನು ಪ್ರಶ್ನಿಸುತ್ತಿರುವ ನೀವು ಯಾರು? ನಾನು ದೇವದೂತ ಗಾಬ್ರಿಯೇಲ. ದೇವರಿಗೆ ನಿನ್ನ ಚಿಂತೆಯ ಕಾರಣ ತಿಳಿದಿದೆ. ನೀನು ಹೆದರಬೇಡ. ನಿನ್ನ ಪತ್ನಿಯಾಗಲು ನಿಶ್ಚಿತಾರ್ಥವಾಗಿರುವ ಕನ್ಯೆ ಮರಿಯ ಗರ್ಭವತಿಯಾಗಿದ್ದು ಪವಿತ್ರಾತ್ಮರ ಪ್ರೇರಣೆಯಿಂದ. ಆದ್ದರಿಂದ ಅವಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಅಂಜಬೇಡ. ಏನು, ಪವಿತ್ರಾತ್ಮರಿಂದ ಗರ್ಭಧರಿಸಿದಳೆ ನನ್ನ ಮರಿಯ? ಛೇ, ನಾನವಳ ಬಗ್ಗೆ ಕೆಟ್ಟ ಭಾವನೆಯನ್ನು ಪುಷ್ಟೀಕರಿಸಿದೆ. ಇದು ದೈವೇಚ್ಛೆಯಾದರೆ ನಾನು ಮರಿಯಳಿಗೆ ಸಾಂಗತ್ಯ ನೀಡುತ್ತೇನೆ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಕಂಡು ಸಾಷ್ಟಾಂಗ ನಮಿಸಿತು ಕುರುಬರ ಹಿಂಡು. ಜೋಸೆಫ್ ಮರಿಯಗೆ ಆನಂದ ಅಂದು ಲೋಕರಕ್ಷಕ ಜನಿಸಿದನೆಂದು. ಕತೆ ಕೇಳಿ ಮಕ್ಕಳೇ ಕತೆ ಕೇಳಿ, ಯೇಸು ಕ್ರಿಸ್ತರ ಕತೆ ಕೇಳಿ. ಪ್ರಭು ಜನನ ಭೂಮಿಯ ಜನ
ಜನರಿಗೆ ಸಮಾಧಾನ, ಸುಜನರಿಗೆ ಇದು ವರದಾನ. ಸರ್ವರು ಹಾಡಿರಿ ಹೋಸಾನ. ಕತೆ ಹೇಳಿ ಅಜ್ಜಿ ಕತೆ ಹೇಳಿ, ಯೇಸು ಕ್ರಿಸ್ತರ ಕತೆ ಹೇಳಿ. ಕಥೆ ಕೇಳಿ ಮಕ್ಕಳೇ ಕಥೆ ಕೇಳಿ, ಯೇಸು ಕ್ರಿಸ್ತರ ಕಥೆ ಕೇಳಿ. ಆಳುತ್ತಿದ್ದನು ಹೆರೋದ ರಾಜ, ವಿಸ್ತರಿಸುತ್ತ ತನ್ನ ಸಾಮ್ರಾಜ್ಯ. ಆಳುತ್ತಿದ್ದನು ಹೆರೋದ ರಾಜ, ವಿಸ್ತರಿಸುತ್ತ ತನ್ನ ಸಾಮ್ರಾಜ್ಯ. ಯೇಸು ರಾಜನ ಜನನದ ವಿಷಯ ತಿಳಿದ ಹೆರೋದ ಹೊಂದಿದ ಸಂಶಯ. ಮುಕ್ತ ಮಕ್ಕಳ ಗುರುತಿಸಿದ, ಗಂಡು ಮಕ್ಕಳ ಕೊಲ್ಲಿಸಿದ, ಹಸುಗೂಸುಗಳ ಹತ್ಯೆಯಗೈದು ಅಟ್ಟಹಾಸದಿ ಮೆರೆದಾಡಿದ. ಅಯ್ಯೋ ಕಂದ, ನನ್ನ ಬಿಟ್ಟು ದೂರ ಹೋದೆಯ. ಕ್ರೂರ ವಿಧಿಗೆ ಬಲಿಯಾದೆಯ. ಯಾರಿಹರು ಎನಗೆ ಕೊನೆವರೆಗೂ ಜೊತೆಗೆ, ಕೈಯಾರೆ ಬೆಂಕಿಡಲಿ ಹೇಗೆ ನಿನ್ನ ಚಿತೆಗೆ. ಕೈಯಾರೆ ಬೆಂಕಿಡಲಿ ಹೇಗೆ ನಿನ್ನ ಚಿತೆಗೆ. ದೇವರ ವರದಿಂ ಯೇಸು ಬದುಕಿದ, ದೂರದ ಊರಲ್ಲಿ ನೆಲೆಸುತ್ತಲೇ ಸದ್ಗುಣ ಸದ್ವಿದ್ಯೆ ಪಡೆಯುತ್ತ ಬೆಳೆದ, ಸರ್ವರ ಪ್ರೀತಿಯ ಗಳಿಸುತ್ತಲೇ. ಹೆತ್ತವರನ್ನು ಗೌರವಿಸಿ, ಹಿರಿಯ ಕಿರಿಯರ ಆಧರಿಸಿ, ಆತ್ಮೀಯತೆಯ ಸಿಂಚನಗೈದು ಶ್ರಮಿಸಿ ಬಾಳಲು ಕಲಿಸಿದನಂದು. ಕತೆ ಹೇಳಿ ಅಜ್ಜ ಕತೆ ಹೇಳಿ, ಯೇಸು ಕ್ರಿಸ್ತರ ಕತೆ ಹೇಳಿ. ಕತೆ ಕೇಳಿ ಮಕ್ಕಳೇ ಕತೆ ಕೇಳಿ, ಯೇಸು ಕ್ರಿಸ್ತರ ಕತೆ ಕೇಳಿ. ಕುರುಡಗೆ ಕಂಗಳ ನೀಡಿದರೇಸು, ಹೆಳವಗೆ ಕಾಲ್ಗಳ ನೀಡಿದರೇಸು. ವೈರಿಗಳನ್ನು ಪ್ರೀತಿಸಿರೆಂದು ಜಗತ್ತಿಗೆ ಸಾರಿ ಹೇಳಿದರೇಸು. ಜನತೆಯ ಹಸಿವನ್ನು ನೀಗಿಸಿದ, ಪಾಪದ ಕೂಪದಿ ರಕ್ಷಿಸಿದ, ರೋಗಿಗಳಿಗೆ ಸೌಖ್ಯವ ನೀಡಿದ, ಸತ್ಯ ನೀತಿಯ ಮಾರ್ಗದಿ ನಡೆದ. ಹಿರಿಯರು ಕಲಿಸಿದ ಗುಣಗಳನ್ನು ಯೇಸು ಮರಿಯ ಅಳವಡಿಸಿದರು. ನೀವು ವಿನಯ ಗೌರವದಿಂದ ಬದುಕಲು ಕರೆಯನ್ನು ನೀಡಿಹರು. ವಿದ್ಯಾರ್ಜನೆಯ ಗೈಯುತ್ತಲಿ ಉನ್ನತಿಗೇರಿರಿ ದೃಢವಾಗಿ, ಗುರುಗಳ
ಗುರುಗಳ ಹಿರಿಯರ ವರಗಳ ಪಡೆದು ಬೆಳೆಯಿರಿ ಸದೃಢ ಮರವಾಗಿ. ಕತೆ ಹೇಗಿತ್ತು ಮಕ್ಕಳೇ, ಕತೆ ಹೇಗಿತ್ತು ಮಕ್ಕಳೇ, ಕತೆ ಚೆನ್ನಾಗಿತ್ತು ಅಜ್ಜಿ, ಕತೆ ಚೆನ್ನಾಗಿತ್ತು ಅಜ್ಜ. ಅವರಂತೆ ನಾವು ಬಾಳುವೆವು, ಜೀವನ ದೀಪವ ಬೆಳಗುವೆವು. ಅವರಂತೆ ನಾವು ಬಾಳುವೆವು, ಜೀವನ ದೀಪವ ಬೆಳಗುವೆವು. ಲಾ 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 ಚಿತ್ತಪಾವನವಾಯಿತು, ತನುವು ಪುಳಕಿತವಾಯಿತು, ಮೊತ್ತಗಟ್ಟಿದ ಪಾಪ ಕರಗಿ ಹೋಯಿತು ಎನ್ನುವ ಹಾಗೆ ಕ್ರಿಸ್ಮಸ್ ಸಂಭ್ರಮ ಬಹಳ ಸುಂದರವಾಗಿ ಸಾಕಾರಗೊಂಡಿದೆ. ಬಂಧುಗಳೇ, ಸಾಮರಸ್ಯಕ್ಕೆ ದೇಶ ವಿದೇಶಗಳಿಂದ ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಿರುವಂತಹ ತೊಕ್ಕೋಟಿನ ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರ, ಪವಿತ್ರವಾಗಿರುವಂತಹ ದೈವಿಕ ಆರಾಧನೆಗೆ ಹೆಸರಾಗಿರುವಂತಹ ಬಿಷಪ್ ಸಾರ್ಜೆಂಟ್ ದೇವಾಲಯ ಬೊಬ್ಬುಕಟ್ಟೆ ಮತ್ತು ಸಾಮರಸ್ಯದ ಸಮಾನ ಮನಸ್ಕರನ್ನು ಸೇರಿ ಈ ಉಳ್ಳಾಳವನ್ನು ಮಾದರಿಯಾಗಿ ಪುನರ್ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇರುವ ಹೊಸಕುರಲ್ ಬಳಗ, ಇವೆಲ್ಲರ ಜಂಟಿ ಸಹಯೋಗ, ತಮ್ಮೆಲ್ಲರ ಪ್ರೀತಿಯ ಉಪಸ್ಥಿತಿ, ಪೂಜ್ಯ ಗುರುಗಳ ಸಹಾಯಕ ಗುರುಗಳ ಆಶೀರ್ವಾದ ಮಾರ್ಗದರ್ಶನ, ವಿದ್ಯಾಸಂಸ್ಥೆಗಳ ನಿರಂತರವಾದ ಜೊತೆಗಾರಿಕೆ ಪ್ರೋತ್ಸಾಹ, ಇವೆಲ್ಲದರಿಂದ ಕ್ರಿಸ್ತ ಜಯಂತಿಯ ಈ ಸಂಭ್ರಮ ಇಡೀ ತೊಕ್ಕೋಟಿಗೆ ಸಾಗುವಂತಾಯಿತು, ದಾಟುವಂತಾಯಿತು. ವಿಶೇಷವಾಗಿ ಚರ್ಚಿನ ಆವರಣಕ್ಕೆ ಕ್ರೈಸ್ತ ಮನೆಗಳಿಗೆ ಸೀಮಿತವಾಗಿದ್ದ ಕ್ರಿಸ್ಮಸ್ ಇವತ್ತು ತೊಕ್ಕೋಟಿನ ಹಾದಿ ಬೀದಿಗಳಿಗೂ ಸಂಭ್ರಮದ ಹೊಸ ಅಲೆಗಳನ್ನೇ ತಂದುಬಿಟ್ಟಿತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ನಲುಮೆಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕ್ರಿಸ್ಮಸ್ ಲೋಕಕ್ಕೆ ಸಂದೇಶವನ್ನು ಕೊಡಲಿ, ಸಾಮರಸ್ಯದಿಂದ ಮತ್ತೆ ಐಕ್ಯತೆಯಿಂದ ಬದುಕುವಂತಹ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿ. ಎಲ್ಲರಿಗೂ